ಹಚ್ಚ ಹಸುರಿನ ಪ್ರಕೃತಿದತ್ತ ತಾಣ, ಜುಳು ಜುಳು ಹರಿಯುವ ಗೌರಿ ಹೊಳೆಯ ನಾದ, ಅತ್ತ ಇತ್ತ ನಾಗಬನಗಳ ಪರಿಸರ. ಇಂತಹ ಸುಂದರ ತಾಣದಲ್ಲಿ ನೆಲೆ ನಿಂತ ಸಂತಾನ ಸುಬ್ರಹ್ಮಣ್ಯ ಭಕ್ತರ ಪಾಲಿಗೆ ಅಭಿಷ್ಟ ಪೂರೈಸುವ ಕಾರುಣ್ಯ ಮೂರ್ತಿ. ಈ ಸಂತಾನ ಸುಬ್ರಹ್ಮಣ್ಯ ಇದೀಗ ಆತನಿಗೆ ಡಿಸೆಂಬರ್ 21ರಿಂದ 27ರವರೆಗೆ ಬ್ರಹ್ಮಕಲಶೋತ್ಸವ ನಡೆಯಲಿದೆ. ಸಂತಾನ ಭಾಗ್ಯಕ್ಕಾಗಿ ಸುಮಾರು 400 ವರ್ಷಗಳ ಹಿಂದೆ ಕುಟುಂಬವೊಂದು ಮರುಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಸುಬ್ರಹ್ಮಣ್ಯನಿಗೆ ಆಲಯ ನಿರ್ಮಿಸಿದ್ರೆ ಸಂತಾನ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ದೈವಜ್ಞರ ಸಲಹೆಯಂತೆ ಈ ಕುಟುಂಬ ಹರಕೆ ಹೇಳಿಕೊಳ್ಳುತ್ತಿದೆ. ಇದರ ಪರಿಣಾಮ ಈ ಕುಟುಂಬಕ್ಕೆ ಸಂತಾನ ಭಾಗ್ಯ ಲಭಿಸುತ್ತದೆ. ಆ ಕುಟುಂಬ ನಿರ್ಮಿಸಿದ ಆಲಯವೇ ಈಗ ಸಂತಾನ ಸುಬ್ರಹ್ಮಣ್ಯ ದೇವಳ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಕಾಣಿಯೂರು, ಸುಬ್ರಹ್ಮಣ್ಯ ರಾಜ್ಯ ರಸ್ತೆಯ ನರಿಮುಗುರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ಗ್ರಾಮದ ಸುಬ್ರಾಯ ದೇವಸ್ಥಾನ ಮೂಲತಃ ಕಲ್ಲುರಾಯ ಮನೆತನದ ದೇವಸ್ಥಾನವೆಂದೇ ಪ್ರಸಿದ್ಧಿಯಾಗಿತ್ತು. ಮುಳೆಹುಲ್ಲಿನ ಆಲಯವಾಗಿದ್ದ ಈ ಸುಬ್ರಹ್ಮಣ್ಯ ದೇವರ ತಾಣ ಕಾಲಕ್ರಮೇಣ ಅಜೀರ್ಣಾವಸ್ಥೆಗೆ ಬಂದರೂ ಇಲ್ಲಿ ಪೂಜಾ ಕಾರ್ಯಕ್ರಮಗಳು ನಿಂತ ಉದಾಹರಣೆಯೇ ಇಲ್ಲ. ಕಳೆದ 80ರ ದಶಕದಲ್ಲಿ ದಿವಂಗತ ಸೀತಾರಾಮ್ ಶೆಟ್ಟಿ ಸೊರಕೆ ಮತ್ತು ದಿವಂಗತ ರಾಮಯ್ಯ ರೈ ಬೊಟ್ಯಾಡಿಗೊತ್ತು ಅವರ ಉಸ್ತುವಾರಿಯಲ್ಲಿ ಒಂದಷ್ಟು ದುರಸ್ತಿ ಕಾರ್ಯಗಳನ್ನು ನಡೆಸಲಾಗಿತ್ತು. 2007ರಲ್ಲಿ ದಿವಂಗತ ಗೋವರ್ಧನ್ ಹೆಗಡೆಯವರ ನೇತೃತ್ವದಲ್ಲಿ ಗರ್ಭಗುಡಿ, ಮೇಲ್ಛಾವಣಿ, ಸುತ್ತುಪೌಳಿ, ತೀರ್ಥ ಮಂಟಪ ದುರಸ್ತಿಯಾಗಿ ಬ್ರಹ್ಮಕಲಶೋತ್ಸವ ನಡೆಸಲಾಗಿತ್ತು. 2017ರಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯ ಆದೇಶದಂತೆ ನಿಯುಕ್ತಿಗೊಂಡ ಸಮಿತಿ ದೇವಳದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯವನ್ನು ನಡೆಸಿತ್ತು. ಆದರೆ ಆಲಯದಿಂದ ದೇವಳವಾದ ಈ ತಾಣಗಳನ್ನು ಪೂರ್ಣವಾಗಿ ಮರು ನಿರ್ಮಾಣ ಮಾಡುವ ಕಾರ್ಯ ನಡೆಯಲಿಲ್ಲ. ಇದೀಗ ದೇವಚಿಂತನೆಯಡಿ ಕಂಡುಬಂದ ಪ್ರಕಾರ ಗರ್ಭಗುಡಿ ತಳಭಾಗ ಶಿಥಿಲಗೊಂಡ ಹಿನ್ನೆಲೆಯಲ್ಲಿ ದೇವಳದ ಸಂಪೂರ್ಣ ಮರು ನಿರ್ಮಾಣ ಕಾರ್ಯ ಪ್ರಸ್ತುತ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಶಿವನಾಥ್ ರೈ ಮೇಘಿನಗುತ್ತು ಅವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಸುಸಜ್ಜಿತ ಅನ್ನಛತ್ರ, ಆಧುನಿಕ ಶೈಲಿಯ ಸ್ನಾನದ ಮನೆ ಹಾಗೂ ಸೌಜದ ಕೊಠಡಿ, ದೇವಳದ ಸುತ್ತ ಇಂಟರ್ಲಾಕ್ ಅಳವಡಿಕೆ ದೇವಳದಲ್ಲಿನ ಮುಂದಿನ ಯೋಜನೆಗಳಾಗಿವೆ. ಪ್ರಕೃತಿಯ ಸುಂದರ ತಾಣದಲ್ಲಿ ಈ ಎಲ್ಲ ಯೋಜನೆಗಳನ್ನು ಸಮರ್ಪಕಗೊಳಿಸುವ ಜೊತೆಗೆ ದೈವಜ್ಞರ ಸಲಹೆಯಂತೆ ಸುಬ್ರಾಯ ದೇವಸ್ಥಾನದ ಬದಲಿಗೆ ದೇವಳಕ್ಕೆ ಶ್ರೀ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಪುನರ್ ನಾಮಕರಣ ಮಾಡುವುದು ಕೂಡ ಈ ಯೋಜನೆಯಲ್ಲಿ ಸೇರಿದೆ ಎನ್ನುತ್ತಾರೆ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಶಿವನಾಥ್ ರೈ ಮೇಘಿನಗುತ್ತು ಅವರು. ಈ ದೇವಸ್ಥಾನ ಸುಮಾರು 3 ಕೋಟಿಗಿಂತಲೂ ಹೆಚ್ಚು ಅಧಿಕ ವೆಚ್ಚದಲ್ಲಿ ತಯಾರಾಗ್ತಿದೆ. ಶಿಲಾಮಯ ಗರ್ಭಗುಡಿ, ತೀರ್ಥಮಂಟಪಗಳು, ಸುತ್ತುಗೋಪುರದ ಕಂಬಗಳು, ಸುತ್ತುಗೋಪುರದ ವೇದಿಕೆಯವರೆಗಿನ ಗೋಡೆ, ಹಾಗೆ ಎಲ್ಲ ವಸಂತಕಟ್ಟೆ ಇರ್ಬೋದು, ದೇವಸ್ಥಾನದ ಕಟ್ಟೆಗಳಿರ್ಬೋದು, ಎಲ್ಲವನ್ನೂ ಕೂಡ ಶಿಲಾಮಯವಾಗಿ ನಿರ್ಮಿಸಿದ್ದೇವೆ. ಬಹುಶಃ 100 ವರ್ಷಗಳ ಇತಿಹಾಸಕ್ಕೆ ಇನ್ನು ಸೇರಲಿರುವಂಥ ಈ ಒಂದು ದೇವಸ್ಥಾನ ಮುಂದಿನ ಪೀಳಿಗೆಗೆ ಒಂದು ನೆನಪಿನಲ್ಲಿ ಉಳಿಯಲಿ ಎಂಬ ಭಾವನೆಯಿಂದ ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಂಡಿಲ್ಲ. ಉತ್ತಮವಾದಂಥ ಎಲ್ಲ ಶಿಲೆ ಇರ್ಬೋದು ಅಥವಾ ಮರ ಇರ್ಬೋದು, ಎಲ್ಲವನ್ನು ಉತ್ತಮವಾದನ್ನೇ ಆಯ್ಕೆ ಮಾಡಿ ಜೋಡಣೆ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನು ಡಿಸೆಂಬರ್ 21ರಿಂದ 26ರವರೆಗೆ ನಡೆಯುವಂಥ ಬ್ರಹ್ಮಕಲಶೋತ್ಸವದಲ್ಲಿ ಎಲ್ಲರ ಸಹಕಾರದಿಂದ ಅದ್ಧೂರಿಯಾಗಿ ಸರಳವಾಗಿ ನಡೆಸಬೇಕೆಂಬ ಅಪೇಕ್ಷೆ ನಮ್ಮದೆಲ್ಲರದು. ದೇವರ ಕೃಪೆ ಇದ್ದರೆ ಬಹುಶಃ ಆ ಕಾರ್ಯಕ್ರಮವು ಕೂಡ ಯಶಸ್ವಿಯಾಗಿತ್ತು ಎಂಬ ನಂಬಿಕೆ ನಮಗೆ ಎಲ್ಲ ಇದೆ. ಬಹುಶಃ ಇದಕ್ಕೆ ಎಲ್ಲ ದಾನಿಗಳ ಸಹಕಾರ ಇನ್ನೂ ಕೂಡ ಬೇಕು. ಯಾಕಂದರೆ ಸರ್ಕಾರದಿಂದ ಬರುವ ಸವಲತ್ತುಗಳು ಇನ್ನೂ ಕೂಡ ಕೈಗೆ ಸಿಕ್ಕಿಲ್ಲ. ದಾನಿಗಳ ವಾಗ್ದಾನ ಕೂಡ ವಾಗ್ದಾನ ಮಾಡಿದ್ದಾರೆ, ಆದರೆ ಕೈಗೆ ಈಗ ಸದ್ಯಕ್ಕೆ ಕೆಲಸ ಮುಂದುವರಿಸಲು ಕಷ್ಟ ಆಗ್ತದೆ. ಈ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ತಮ್ಮ ಆದಷ್ಟು ಸಹಕಾರ ನೀಡಿ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸವನ್ನು ಪೂರ್ಣಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದ ಶಿವನಾಥ್ ರೈ ಮೇಘಿನಗುತ್ತು ಧಾರ್ಮಿಕ ಕ್ಷೇತ್ರಕ್ಕೂ ತಾನು ಸೈ ಎನ್ನುವುದನ್ನು ಸಾಬೀತು ಮಾಡಿದ್ದಾರೆ. ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಳ್ಳಿಯ ಸುಂದರ ತಾಣದಲ್ಲಿ ಭವ್ಯವಾದ ದೇವಳ ನಿರ್ಮಾಣದ ಕಾರ್ಯವನ್ನು ನಡೆಸುತ್ತಿದ್ದಾರೆ. ಡಿಸೆಂಬರ್ 21ರಿಂದ 27ರವರೆಗೆ ನಡೆಯುವ ಸಂತಾನ ಸುಬ್ರಹ್ಮಣ್ಯ ಬ್ರಹ್ಮಕಲಶೋತ್ಸವದ ಸಂಭ್ರಮದ ಭಾಗ್ಯಕ್ಕೆ ಮೊದಲ ಆಧಾರ ಸ್ತಂಭವಾಗಿ ನಿಂತಿದ್ದಾರೆ.
ಕಳೆದ 2 ವರ್ಷಗಳಿಂದ ತನ್ನೆಲ್ಲ ವೈಯಕ್ತಿಕ ಕಾರ್ಯಗಳನ್ನು ಬದಿಗಿಟ್ಟು ದೇವಳ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಅವರು ಸರ್ಕಾರದ ಹಾಗೂ ದಾನಿಗಳ ನೆರವನ್ನ ಕೃತಜ್ಞತೆಯಿಂದ ಸ್ಮರಿಸುತ್ತಾರೆ. ಸಾಮಾಜಿಕ ಜಾಲತಾಣದ ಮೂಲಕವೇ ದಾನಿಗಳ ನೆರವನ್ನ ಪಡೆದುಕೊಂಡ ಶಿವನಾಥ್ ರೈಯವರ ನೆರವಿಗೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆ, ಸಚಿವೆ ಶೋಭಾ ಕರಂದ್ಲಾಜೆ, ಸಚಿವ ಶ್ರೀನಿವಾಸ್ ಪೂಜಾರಿ ಕೋಟ, ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಈ ದೇವಳದ ಕಾರ್ಯಕ್ಕೆ ಸಹಕಾರವನ್ನ ನೀಡಿದ್ದಾರೆ. ಇನ್ನು ಚಂಪಾ ಷಷ್ಠಿ, ಸತ್ಯನಾರಾಯಣ ಪೂಜೆ, ರಂಗಪೂಜೆ, ದುರ್ಗಾಪೂಜೆ, ತಿಂಗಳ ಶುದ್ಧ ಷಷ್ಠಿ ಪೂಜೆ, ಸಂಕ್ರಾಂತಿ ಭಜನೆ ಇಲ್ಲಿ ನಿರಂತರವಾಗಿ ನಡೆಯುತ್ತಿವೆ. ಸಂತಾನ ಭಾಗ್ಯವನ್ನು ದೇವರ ಹತ್ರ ಬೇಡಿಕೊಂಡಾಗ ಈಡೇರಿಸಿದ ಉದಾಹರಣೆಗಳಿವೆ. ಮದುವೆಗಳು ಆಗದಿದ್ದಲ್ಲಿ ಮದುವೆಯ ಬಗ್ಗೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿಕೊಂಡರೆ ಎಷ್ಟೋ ಮದುವೆಗಳಾಗಿದೆ. ಹಾಗೆಯೇ ಇದು ಕಲ್ಲುರಾಯರ ಮನೆತನದವರು ಹಿಂದೆ ಆರಾಧನೆ ಮಾಡುತ್ತಿದ್ದರು. ಹಾಗೆಯೇ ಇದರ ಸಂಪೂರ್ಣ ವೆಚ್ಚವನ್ನು ಕಲ್ಲುರಾಯ ಮನೆತನದವರು ಮಾಡಿಕೊಂಡಿದ್ದರು. ಆಮೇಲೆ ಅವರು ಮಾರಿ ಹೋದ ಕಾರಣ ನಮ್ಮ ಒಂದು ಮನೆತನ ಉಳಿದು ನಾವು ಇಷ್ಟವರೆಗೆ ನಮ್ಮ ಮನೆತನದಲ್ಲಿ ಈಗೆಲ್ಲರೂ ಹೋಗಿ ನಾನೊಬ್ಬ ಪೂಜೆ ಮಾಡ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟ ದೈವಗಳು ಪ್ರಧಾನ ಪಿಲಿಭೂತ, ಆಮೇಲೆ ಪಂಜುರ್ಲಿ, ಕಲ್ಕೊಡ, ಕಲ್ಲೋರ್ಟಿ, ಹಾಗೆ ಬೊಟ್ಟಿಭೂತ, ಶೀರಾಡಿಭೂತ, ಗುಳಿಕ ದೇವಗಳಿದೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ 2 ಕೈಗಳು, ಮೇಲಿನ ಗದ್ದೆಯಲ್ಲಿ ನಾಗಬನೆ ಇದೆ, ಹಾಗೆ ಕೆಳಗಿನ ಗದ್ದೆಯಲ್ಲಿ ನಾಗಬನೆ ಇದೆ. ಹಾಗೆ ಊರಿನವರ ಸಹಕಾರದಿಂದ ಎಲ್ಲ ಕೆಲಸಗಳು ಆಗ್ತಾ ಉಂಟು. ಸಂಪೂರ್ಣ ಶಿಲಾಮಯ. ಇದನ್ನು ಮೊದಲು 12 ವರ್ಷದಿಂದ ಮಾಡಿದ್ದರು. ಆವಾಗ ಇಷ್ಟು ಇಲ್ಲ, ಮೇಲಿನ ಮಾಡು ಮಾತ್ರ ಮಾಡಿದ್ದು. ಈಗ ಸಂಪೂರ್ಣವಾಗಿ ಪ್ರಶ್ನಾಚಿಂತನೆಯಲ್ಲಿ ನಾವು ಕಂಡು ಬಂದಾಗ ಎಲ್ಲ ಅದು ಹಾಳಾಗಿ ಹೋಗಿದೆ ಅಂಥೇಳಿ ಪುನರ್ನಿರ್ಮಾಣ ಮಾಡಿದ್ದು. ಹಲವು ದೇಣಿಗೆಗಳನ್ನು ಕೊಟ್ಟಿದ್ದಾರೆ. ಸರ್ಕಾರದಿಂದಲೂ ಬಂದಿದೆ, ಇವರ MP ಅವರ ಕೋಟದಿಂದಲೂ ಬಂದಿದೆ. ಹಾಗೆ ಇನ್ನೂ ಕೂಡ ನಾವು ನಿರೀಕ್ಷೆಯಲ್ಲಿದ್ದೇವೆ. ಭಕ್ತಾದಿಗಳು ಹಾಗೂ ಸರ್ಕಾರದಿಂದ ಆದಷ್ಟು ಹಣವನ್ನು ಕೊಡಬೇಕು ಅಂತೇಳಿ ನಾವು ಮಾಧ್ಯಮದ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಅನೀಶ್, V4 ನ್ಯೂಸ್, ಪುತ್ತೂರು.